ಮಣಿಪುರದಲ್ಲಿ ಆಟಿದ ನೆನಪು ಕಾರ್ಯಕ್ರಮ. ಕರಾವಳಿಯ ಸಂಪ್ರದಾಯದ ಪರಿಚಯ. യൂണിറ്റി ഹോസ്പിറ്റൽ 4 പതിറ്റാണ്ടുകാലത്തെ വിശ്വസ്ത സേവന പാരമ്പര്യവുമായി അത്യാധുനിക സംവിധാനങ്ങളുമായി യൂണിറ്റി ഹോസ്പിറ്റൽ മംഗലാപുരം. ഫോൺ 0824243155. യൂണിറ്റി ഹോസ്പിറ്റൽ. എക്സ്പെക്ട് ലൈഫ്. ಕರಾವಳಿಯ ಆಟಿತಿಂಗಳ ಸಂಪ್ರದಾಯ, ಹಳೆಯ ಜೀವನ ಶೈಲಿ, ಔಷಧೀಯ ಸಸ್ಯಗಳು ಹಾಗೂ ಸಾಂಪ್ರದಾಯಿಕ ಆಹಾರ ಸಂಸ್ಕೃತಿಯನ್ನು ಇಂದಿನ ಮಕ್ಕಳಿಗೆ ಪರಿಚಯಿಸುವ ಉದ್ದೇಶದಿಂದ ಮಣಿಪುರದಲ್ಲಿ ಆಟಿದ ನೆನಪು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಸಂಘ ಮಣಿಪುರ ಹಾಗೂ ಶ್ರೀ ನಾರಾಯಣ ಗುರು ಮಹಿಳಾ ಘಟಕದ ಜಂಟಿ ಆಶ್ರಯದಲ್ಲಿ ಶ್ರೀ ನಾರಾಯಣ ಗುರು ಸಭಾಭವನದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಸಮಾಜ ಸೇವಕಿ ಗೀತಾ ವಾಗ್ಲೆ ಅವರು ಆಟಿತಿಂಗಳಲ್ಲಿ ಬಳಸುತ್ತಿದ್ದ ಔಷಧೀಯ ಸಸ್ಯಗಳು, ವಿವಿಧ ಸೊಪ್ಪುಗಳು ಹಾಗೂ ಅವುಗಳ ಔಷಧಿಯ ಮಹತ್ವವನ್ನು ಪ್ರಾತ್ಯಕ್ಷಿಕೆ ಮೂಲಕ ವಿವರಿಸಿದರು. ಚಂದ್ರಶೇಖರ್ ಸಾಲಿಯನ್ ಅವರು ಗ್ಯಾಸ್ ಲೈಟ್, ಚೆನ್ನೆಮನೆ, ಅಕ್ಕಿಮುಡಿ, ನೇಗಿಲು ಸೇರಿದಂತೆ ಹಿಂದಿನ ಕಾಲದಲ್ಲಿ ಬಳಕೆಯಲ್ಲಿದ್ದ ವಿವಿಧ ಗೃಹೋಪಯೋಗಿ ವಸ್ತುಗಳನ್ನು ಪರಿಚಯಿಸಿ ಆ ಕಾಲದ ಜೀವನ ಶೈಲಿ ಮತ್ತು ಸಂಪ್ರದಾಯಗಳ ಕುರಿತು ಮಕ್ಕಳಿಗೆ ಮಾಹಿತಿ ನೀಡಿದರು. ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗಿ ನಾರಾಯಣ ಗುರು ಮಹಿಳಾ ಘಟಕದ ಸದಸ್ಯೆಯರು ಸುಮಾರು 30 ಬಗೆಯ ಆಟಿತಿಂಗಳ ಸಾಂಪ್ರದಾಯಿಕ ಆಹಾರವನ್ನು ತಯಾರಿಸಿ ಭಾಗವಹಿಸಿದವರಿಗೆ ಉಣಬಡಿಸಿದರು. ಆಟಿತಿಂಗಳ ಸಂಪ್ರದಾಯವನ್ನು ಕೇವಲ ಆಚರಣೆಗೆ ಸೀಮಿತಗೊಳಿಸದೆ ಅದರ ಹಿಂದಿನ ಜೀವನ ಮೌಲ್ಯಗಳು ಹಾಗೂ ಆರೋಗ್ಯಕರ ಆಹಾರ ಪದ್ಧತಿಯನ್ನು ಹೊಸ ತಲೆಮಾರಿಗೆ ಪರಿಚಯಿಸುವ ಪ್ರಯತ್ನವಾಗಿ ಕಾರ್ಯಕ್ರಮ ಗಮನ ಸೆಳೆಯಿತು. ಮಕ್ಕಳು ಉತ್ಸಾಹದಿಂದ ಭಾಗವಹಿಸಿ ಕರಾವಳಿಯ ಸಂಸ್ಕೃತಿ ಮತ್ತು ಪರಂಪರೆಯ ಕುರಿತು ಅರಿವು ಪಡೆದುಕೊಂಡರು. ಒಂದು ಕುಡಿಯರೆ ಅದರ ಕೋಣಿದ ಪಾಂಡ ಅಲ್ಲಿ ಹಾಳಾದರು ಮುಡಿಟ್ಟು ಕರೆದು ಈಗ ಓದಿದ್ದೇವೆ. ಒಂದು ಕಲಶ ಪತ್ತೆಂಟ ಸೇರಿದ ಅಲ್ಲಿ ಮಕ್ಕಳು ಅವು ಮಕ್ಕಳು ನೇರ್ತವೆ. ಒಂದು ನಮ್ಮ ಇಲ್ಲದ ಒಬ್ಬೇ ಒಂದು ನೇಸಾವುದು ಐಟು ಪಾಡು ಬಳಸುತ್ತಿದ್ದೇವೆ. ಅದರ ಬಾಜನ ಕಂಡ್ರೆ ಅದರ ದೊಡ್ಡುತ್ತದೆ. ಅವು ಗೀರು ಕಟ್ಟದ ಬರ್ಕಳ ವರ್ಷದ ಕೊಟ್ಟರು ಅದರಲ್ಲಿ ಇಲ್ಲದ ಪಿಳೈ ಗೋಡೆ ಆವರಣ ಕೊಟ್ಟರು ಅದರ